ದೇಶದ್ರೋಹದ ಮಾನಸಿಕತೆ ಅಪಾಯಕಾರಿ. ಬೇರೆಲ್ಲ ತಪ್ಪುಗಳಿಗೆ ಕ್ಷಮೆ ಇದೆ, ಆದರೆ ದೇಶದ್ರೋಹಕ್ಕೆ ಕ್ಷಮೆ ಇಲ್ಲ ಎಂದು ಉಡುಪಿಯಲ್ಲಿ ಸಚಿವ ಸಿಟಿ ರವಿ ಹೇಳಿದರು. ನಮ್ಮ ಸೈನಿಕರು -10 ಡಿಗ್ರಿಯಲ್ಲಿ ದೇಶವನ್ನ ಕಾಯುತ್ತಿದ್ದಾರೆ. ಪಾಕಿಸ್ತಾನಿಗಳ ಗುಂಡಿಗೆ ಬಲಿಯಾಗುತ್ತಿದ್ದಾರೆ. ದೇಶದ ಒಳಗೆ ನೆಮ್ಮದಿಯಿಂದ ಬದುಕುತ್ತಿರುವವರು ಶತ್ರುಗಳಿಗೆ ಘೋಷಣೆ ಕೂಗಿದ್ರೆ ಅದನ್ನ ಸಹಿಸುವುದು ಹೇಗೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಅಮೂಲ್ಯಳ ಹಿಂದೆ ಒಂದು ದೊಡ್ಡ ತಂಡ ಇದೆ, ಇದನ್ನ ಆಕೆ ಒಪ್ಪಿಕೊಂಡಿದ್ದಾಳೆ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಲಿದೆ ಎಂದು ಅವರು ಹೇಳಿದರು. ಎಲ್ಲದಕ್ಕೂ ಶಿಕ್ಷೆ ಮತ್ತು ಕ್ಷಮೆ ಇದೆ. ದೇಶದ್ರೋಹದ ಚಟುವಟಿಕೆಗಳಿಗೆ ಕ್ಷಮೆ ಇರಬಾರ್ದು, ಕ್ಷಮಿಸಿ ಅಂತ ಯಾರೂ ಕೇಳಬಾರ್ದು. ದೇಶದ್ರೋಹದ ಪ್ರಕರಣಗಳಿಗೆ ಮತ್ತು ಆ ಮಾನಸಿಕತೆ ಅಪಾಯಕಾರಿ. ಆ ಮಾನಸಿಕತೆ ನಮ್ಮ ದೇಶದ ಸೈನಿಕರು ಯಾಕೆ ಹಂಗಾರೆ ಬಂದೂಕಿನ ಗುಂಡಿಗೆ ಎದೆ ಕೊಟ್ಟು ಅವರು ಪ್ರಾಣ ಕಳ್ಕೊಳ್ಬೇಕು? ಯಾಕೆ -20ನಲ್ಲಿ ಆ ನೀರುಗಲ್ಲಿನಲ್ಲಿ ನಮ್ಮ ಗಡಿ ರಕ್ಷಣೆ ಮಾಡಬೇಕು? ಯಾಕೆ ರಕ್ಷಣೆ ಮಾಡಬೇಕು? ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಪದ ಅವರಿಗೆ ಪ್ರಾಣ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪ್ರೇರಣೆ ಕೊಡುತ್ತೆ. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಯಾರಿಗೆ ಪ್ರಚೋದನೆ ಮಾಡೋದಕ್ಕೆ? ಏನು ಕಾರಣ? ಯಾರಿಗೆ ಹುಟ್ಟಿದ್ದಾರೆ ಇವರು? ಇಲ್ಲೇ ತಿನ್ನೋದು ಇಲ್ಲಿ ಅನ್ನ, ನಮ್ಮ ಶತ್ರು ದೇಶದ ಗುಣಗಾನ ಮಾಡ್ತಾರೆ ಅಂತ ಹೇಳಿದರೆ ಇದು ಭಾಳ ಗಂಭೀರವಾದ ವಿಷಯ. ಈ ಮಾನಸಿಕತೆ ಭಾಳ ಡೇಂಜರು. ಆಕೆ 1-2 ದಿನದ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾಳೆ. ಆ ಹೇಳಿರೋ ಪ್ರಕಾರ ನಾನು ಬರೀ ಮುಖವಾಣಿ ಮಾತ್ರ, ನನ್ನ ಹಿಂದ್ಗಡೆ ಒಂದು ಟೀಮ್ ಇದೆ ಅಂತ ಹೇಳಿ, ಆ ಟೀಮು ಇಂಥದೇ ಜನರನ್ನು ಬೆಳೆಸ್ತಾ ಇದೆ ಅಂತ ಹೇಳಿದ್ರೆ ಭಾಳ ಸೀರಿಯಸ್ಸಾಗಿ ನಾವು ತೊಗೊಳ್ಬೇಕಾಗಿರುವಂಥ ವಿಷಯಗಳಿದ್ದಾವೆ.